ಬಾಲಿವುಡ್ ಕಾನ್ಗಳ ವಿರುದ್ಧ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಹೇಳಿಕೆ ನೀಡಿರುವ ಯತ್ನಾಳ್, ಶಾರುಖ್ ಖಾನ್ ಪುತ್ರ ಡ್ರಗ್ಸ್ ಕೇಸ್ನಲ್ಲಿ ಬಂಧನ ವಿಚಾರವಾಗಿ ಪ್ರತಿಕ್ರಿಯಿಸಿ, ದೇಶ ಸುರಕ್ಷಿತ ಅಲ್ಲ ಎಂದ ಖಾನ್ಗಳು ದೇಶ ಬಿಡಲಿ ಎಂದರು. ಚಲನಚಿತ್ರ ನಟರು ಡ್ರಗ್ ಮಾಫಿಯಾದ ಒಂದು ಭಾಗ ಆಗಿದೆ. ಇವತ್ತು ಎಲ್ಲರೂ ಹೆಚ್ಚು ಕಡಿಮೆ 70% ಚಲನಚಿತ್ರ ನಟರು ಮತ್ತು ರಾಜಕಾರಣಿ ಮಕ್ಕಳು ಇವತ್ತು ಬೆಂಗಳೂರಿನಲ್ಲೇ ಏನು ನಡೆದಿದೆಯಲ್ಲ ಡ್ರಗ್ಸ್ ಮಾಫಿಯಾ ಅನ್ನೋದು, ಇದರಲ್ಲಿ ಭಾಳ ಪ್ರಭಾವಿ ರಾಜಕಾರಣಿ ಮಕ್ಕಳು ಇದ್ದಾರೆ, ಚಲನಚಿತ್ರ ನಟರು ಇದ್ದಾರೆ. ಅದು ದುರ್ದೈವನಂದರೆ ಅದನ್ನು ಮುಚ್ಚಿ ಹಾಕಲಿಕ್ಕೆ ಒಂದು ಹಂತದವರೆಗೆ ಇದನ್ನು ಒಯ್ತಾರೆ. ಅಲ್ಲಿಗೆ ಇದರಲ್ಲಿ ಕರ್ನಾಟಕದಲ್ಲಿ ಮುಚ್ಚಿ ಹಾಕಿಬಿಟ್ರಲ್ಲ, ಅನೇಕ ರಾಜಕಾರಣಿಗಳ ಮಕ್ಕಳು ಇದ್ದಾರೆ ಡ್ರಗ್ಸ್ನಲ್ಲಿ. ಇವತ್ತು ಸಿನಿಮಾ ನಟರು ಇವರೆಲ್ಲ ಶಾರುಖ್ ಖಾನು, ಅಮೀರ್ ಖಾನು, ಇನ್ನೊಬ್ಬ ಖಾನ್ ಯಾರು ಸಲ್ಮಾನ್ ಖಾನು, ಇವರೆಲ್ಲರೂ ಏನು ಹೇಳಿದ್ರು, ಭಾರತ ಸುರಕ್ಷತೆ ಇಲ್ಲ. ಅವರೆಲ್ಲರಿಗೂ ಹೇಳ್ತೇನೆ ನಾನು, ಆ ಮಕ್ಕಳಿಗೆ ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಹೋಗ್ಬಿಟ್ರಿ, ಭಾಳ ಸುರಕ್ಷಿತವಾಗಿ ತಾಲಿಬಾನ್ ತಳಗ ಸಿನಿಮಾ ಆ್ಯಕ್ಟಿಂಗ್ ಮಾಡ್ಕೋತೀರಿ. ಹಿಂದೂಗಳು ಸಿನಿಮಾ ನೋಡ್ತಾರೆ, ಇವ್ರ ಮಕ್ಕಳು ಸಾವಿರಾರು ಕೋಟಿ ಗಳಿಸ್ತಾರೆ. ಅವ್ರ ಮಕ್ಕಳೆಲ್ಲ ಇಂಥ ಮಜಾ ಮಾಡಿಕೊಂಡು ದೇಶದ ಒಂದು ವ್ಯವಸ್ಥೆ ಇವತ್ತು ನೋಡಿ, ಮೊನ್ನೆ ಗುಜರಾತಿನ ಒಂದು ಇದರಲ್ಲಿ 27,000 ಕೋಟಿ ರೂಪಾಯಿದು ಅಫೀಮು ಮತ್ತು ಡ್ರಗ್ಸ್ ಸಿಕ್ಕಿದೆ. ಇಲ್ಲಿವರೆಗೆ ನಮ್ಮ ಸರ್ಕಾರದ ಒಂದು ಅಂದಾಜು ಪ್ರಕಾರ ಸುಮಾರು 2 ಲಕ್ಷ ಕೋಟಿ ರೂಪಾಯಿಯಷ್ಟು ನಮ್ಮ ದೇಶದಲ್ಲಿ ಡ್ರಗ್ಸ್ ಬರ್ತಾ ಇದೆ ಅಫ್ಘಾನಿಸ್ತಾನ. ಲಲಸಭಾ ಸಬರಗೋಳ, ವಿ4 ನ್ಯೂಸ್, ವಿಜಯಪುರ.